ಮಳೆಗಾಲ ಬಂತೆಂದ್ರೆ ಸಾಕು ರಸ್ತೆಗಳ ಹಣೆಬರ ಬಟಬಯಲಾಗುತ್ತದೆ. ಅಂತೆಯೇ ಬ್ರಹ್ಮಾವರ ತಾಲೂಕಿನ ಈ ರಸ್ತೆಯ ಸ್ಥಿತಿ ಚಿಂತಾಜನಕವಾಗಿದೆ. ಮಳೆ ಬಂತೆಂದ್ರೆ ಇಲ್ಲಿನ ರಸ್ತೆಗೆ ಮಾಯವಾಗಿ ಕೆಸರು ಗದ್ದೆಯಾಗುತ್ತದೆ. ಸದ್ಯ ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೂ ಆಗದೆ ಜನ ರಸ್ತೆ ರಿಪೇರಿಗಾಗಿ ಬೀದಿಗಿಳಿದು ಪ್ರತಿಭಟಿಸುವಂತಾಗಿದೆ. ಹೌದು, ಈ ರಸ್ತೆಯನ್ನೊಮ್ಮೆ ನೋಡಿಬಿಡೆ. ಇದು ಬ್ರಹ್ಮಾವರ ತಾಲೂಕು ಕೇಂದ್ರದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರೋ ಮಠಪಾಡಿ ಹಾಗೂ ನೀಲಾವರ ಸಂಪರ್ಕ ರಸ್ತೆ. ಕಳೆದ ಕೆಲ ವರ್ಷಗಳ ಹಿಂದೆ ಇಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಡಿ ಡಾಮರೀಕರಣ ಆಗಿತ್ತಾದ್ರೂ ಮರುವರುಷವೇ ಮಳೆಗಾಲದ ಸಂದರ್ಭ ಡಾಮರು ಕಿತ್ತು ಹೋಗಿ ಜನ ಹೊಂಡ ಗುಂಡಿಗಳಲ್ಲೇ ಸಂಚರಿಸೋ ಪಚೀತಿಗೊಳಗಾಗಿದ್ದಾರೆ. ಕಳೆದ ಹಲವು ಮಳೆಗಾಲವನ್ನ ಇದೇ ಕೆಟ್ಟು ಹೋದ ರಸ್ತೆಯಲ್ಲಿಯೇ ಜನಜೀವನ ನಡೆಸುವಂತಾಗಿತ್ತು. ಆದರೆ ಈ ಬಾರಿ ಇನ್ನಷ್ಟು ಹೊಂಡಗಳು ಸೃಷ್ಟಿಯಾಗಿದ್ದು ಜನ ಸಂಚರಿಸುವುದಕ್ಕೂ ಪರದಾಡುತ್ತಿದ್ದಾರೆ. ಅಲ್ಲದೆ ಬೈಕ್ಗಳಿಂದ ಸವಾರರು ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿದೆ. ಇದರಿಂದ ಜನ ರೊಚ್ಚಿಗೆದ್ದಿದ್ದು ಕೆಸರುಮಯವಾಗಿರುವ ಹೊಂಡ ತುಂಬಿದ ರಸ್ತೆಯಲ್ಲಿ ನೇಜು ನೆಡುವ ಮೂಲಕ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೋಗೋದಕ್ಕೂ ತುಂಬಾ ಕಷ್ಟದಲ್ಲಿ ಕರ್ಕೊಂಡು ಹೋಗುದು, ಜಂಪ್ ಆಗಿ ಹೋಗ್ತದೆ. ಭಾರಿ ಒಂದು ಕಷ್ಟದಲ್ಲಿ ಬ್ರಹ್ಮಾವರ ಮತ್ತೆ ಮಡಪಾಡಿ ಪ್ರಯಾಣ ಮಾಡಬೇಕಾಗ್ತದೆ. ಹಾಗಾಗಿ ತುಂಬಾ ಜನ ಈ ಓಲ್ಡ್ ಏಜ್ನವರು ಮತ್ತೆ ಶಾಲೆ ಹೋಗುವ ಮಕ್ಕಳು ಅವರೆಲ್ಲ ಈ ಮಡಪಾಡಿಲಿದ್ದಾರೆ. ಹಾಗಾಗಿ ಈ ಒಂದು ರೋಡ್ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಬ್ರಹ್ಮಾವರದಿಂದ ಮಡಪಾಡಿ ತನಕ ರೋಡ್ ಕಂಪ್ಲೀಟ್ ಹಾಳಾಗಿ ಹೋಗಿದೆ. ಹೊಂಡ ಬಂಡಿಯಿಂದ ಬಿದ್ದು ಹೋಗಿದೆ, ನೀರೆಲ್ಲ ತುಂಬಿಕೊಂಡಿದೆ ರೋಡಲ್ಲಿ. ದಯವಿಟ್ಟು ಈ ರೋಡನ್ನ ಆದಷ್ಟು ಬೇಗ ತಾವು ರಿಪೇರಿ ಮಾಡಿ ನಮ್ಮ ಮಡಪಾಡಿಯ ಜನರಿಗೊಂದು ಉಪಕಾರ ಆಗುವ ರೀತಿಯಲ್ಲಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ಹಿಂದೆ ಈ ರಸ್ತೆಯಾಗಿ ಬಸ್ಗಳ ಓಡಾಟವಿತ್ತು. ಕಾರಣ ಈ ರಸ್ತೆಯಿಂದಾಗಿ ತೆರಳಿದ್ರೆ ಸುಲಭವಾಗಿ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನವನ್ನ ತಲುಪಬಹುದು. ಆ ಕಾರಣಕ್ಕಾಗಿಯೇ ಈ ರಸ್ತೆಯಲ್ಲಿ ಲಘು ಹಾಗೂ ಘನ ವಾಹನಗಳ ಓಡಾಟ ಹೇರಳವಾಗಿತ್ತು. ಆದರೆ ಬರುಬರುತ್ತಾ ರಸ್ತೆ ಕೆಟ್ಟು ಹೋದ ಪರಿಣಾಮ ಹಾಗೂ ರಸ್ತೆಯ ಅಗಲವು ಕಿರಿದಾಗಿದ್ದರಿಂದ ಬಸ್ಗಳ ಓಡಾಟ ಸ್ಥಗಿತಗೊಂಡಿತ್ತು. ಇದರಿಂದಾಗಿ ಈ ಹದಗೆಟ್ಟ ರಸ್ತೆಯಲ್ಲೇ ಜನ ಪೇಟೆಗೆ ಹಾಗೂ ಮಕ್ಕಳು ಶಾಲೆಗೆ ನಡೆದುಕೊಂಡೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳಪೆ ಕಾಮಗಾರಿಯ ಪರಿಣಾಮ ಡಾಂಬರು ಕಿತ್ತು ಹೋಗುತ್ತಿರುವುದರಿಂದ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅಂದಿನ ಶಾಸಕರಾಗಿದ್ದ ಪ್ರಮೋದ್ ಮಧ್ವರಾಜ್ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ರೂ ಇದುವರೆಗೆ ಕಾಮಗಾರಿಯಾಗದೆ ನೆನೆಗುದಿಗೆ ಬಿದ್ದಿದೆ. ಸುಮಾರು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಹಾಗೆ ಇದರಲ್ಲಿ ಅಗ್ರಿಮೆಂಟ್ಸ್ ಆಗಿದೆ ಅಂತ ತಿಳಿದು ಬಂದಿದೆ. ಆದರೂ ಇದರ ಕೆಲಸ ಇನ್ನು ಪ್ರಾರಂಭವಾಗಿರಲಿಲ್ಲ. ದ್ವಿಚಕ್ರ ವಾಹನ, ರಿಕ್ಷಾ ಹಾಗೂ ಗೂಡ್ಸ್ ವೆಹಿಕಲ್ಗಳು ತುಂಬಾ ಕಷ್ಟಪಡ್ತಾ ಇವೆ. ಮೊನ್ನೆ 2 ದ್ವಿಚಕ್ರ ವಾಹನ ಪಲ್ಟಿಯಾಗಿದೆ. ಇಲ್ಲಿನ ದುರವಸ್ಥೆ ನಮ್ಮ ಬ್ರಹ್ಮಾವರ ತಾಲೂಕಿನಲ್ಲಿ ಎಲ್ಲೂ ಕಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಾವರ ತಾಲೂಕಿಗೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಈ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕು. ಇಲ್ಲವಾದಲ್ಲಿ ನಾವು ಮಡಪಾಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಲಿಕ್ಕೆ ಹಿಂಜರಿದಿದ್ದೇವೆ. ಒಟ್ಟಿನಲ್ಲಿ ಈ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವುದರಿಂದ ಈ ಭಾಗದ ಜನರಿಗೆ ಹರಸಾಹಸದ ಕೆಲಸ. ಪ್ರತಿದಿನವೂ ಕೆಸರುಮಯವಾಗಿರುವ ಈ ಹೊಂಡ ಗುಂಡಿ ತುಂಬಿದ ರಸ್ತೆಯಲ್ಲೇ ಸಂಚರಿಸಬೇಕಾಗಿದೆ. ಅತ್ತ ಒಂದು ಕಡೆಯಲ್ಲಿ ಈ ರಸ್ತೆಯುದ್ದಕ್ಕೂ ಚರಂಡಿ ಇಲ್ಲದೆ ಇರುವುದರಿಂದ ಮಳೆ ನೀರು ಹರಿದು ಹೋಗದೆ ರಸ್ತೆಯಲ್ಲೇ ಶೇಖರಣೆಗೊಳ್ಳುತ್ತಿದೆ. ಇದರಿಂದಾಗಿ ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಉಗ್ರ ಪ್ರತಿಭಟನೆಗೆ ಆ ಭಾಗದ ಮಂದಿ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.